ಪ್ರಿಯರೇ, ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗ ಕಾರ್ಯಕ್ರಮವನ್ನು ಪ್ರೀತಿಯನ್ನಿಟ್ಟು ಕೇಳುತ್ತಿರುವಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು. ಸರಣಿ ಸಂಚಿಕೆ 68. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು ಮತ್ತು ಗಾಯನದೊಂದಿಗೆ ವಿದ್ವಾನ್ ಸುರೇಶ್ ರಾವ್ ಹತ್ತೂರು. ಇಂದಿನ ಕಗ್ಗ ಸಿರಿ ಸೊಬಗುಗಳ ಬೆದಕು ಕೆಳೆ ಬಲುಮೆಗಳ ಬೆದಕು. ಸಿರಿ ಸೊಬಗುಗಳ ಬೆದಕು ಕೆಳೆ ಬಲುಮೆಗಳ ಬೆದಕು. ಪರಬ್ರಹ್ಮ ನಾಟಕದ ವೇಷ ಚೇಷ್ಟೆಗಳು, ಪರಬ್ರಹ್ಮ ನಾಟಕದ ವೇಷ ಚೇಷ್ಟೆಗಳು. ಅರಸುತ್ತಿಹ ಜೀವನಾಯಕನು, ಅರಸುತ್ತಿಹ ಜೀವನಾಯಕನು, ಅರಸುತ್ತಿಹ ಜೀವನಾಯಕನು. ನಾಯಕಿಯವನ ಕೆರಳಿಸುವ ಮೋಹರುಚಿ, ನಾಯಕಿಯವನ ಕೆರಳಿಸುವ ಮೋಹರುಚಿ ಮಂಕುತಿಮ್ಮ. ಸಿರಿ ಸೊಬಗುಗಳ ಬೆದಕು ಕೆಳೆ ಬಲುಮೆಗಳ ಬೆದಕು. ಪರಬೊಮ್ಮ ನಾಟಕದ ವೇಷ ಚೇಷ್ಟೆಗಳು. ಅರಸುತಿಹ ಜೀವನಾಯಕನು, ನಾಯಕಿಯವನ ಕೆರಳಿಸುವ ಮೋಹರುಚಿ ಮಂಕುತಿಮ್ಮ. ಅರಸುತಿಹ ಜೀವನಾಯಕನು, ನಾಯಕಿಯವನ ಕೆರಳಿಸುವ ಮೋಹರುಚಿ ಮಂಕುತಿಮ್ಮ, ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ಎಲ್ಲವನ್ನು ಗೆದ್ದವನು ಎಂದು ಬೀಗುತ್ತಾ ಬದುಕುತ್ತಿರುವಂಥ ಮನುಷ್ಯ ಜೀವಿಯು ಅಹಂಕಾರದ ಹುಡುಕುವಿಕೆಯಲ್ಲಿ ಪ್ರಪಂಚದಲ್ಲಿರುವಂಥ ಐಶ್ವರ್ಯ, ಆಸೆ, ಚೆಲುವು, ಸ್ನೇಹ, ಬಂಧನ ಮತ್ತು ಬಲ ಪೌರುಷಾದಿಗಳನ್ನು ಹುಡುಕಿಕೊಂಡು ಹೋಗುತ್ತಾ ಇದ್ದಾನೆ. ಇವು ಮನುಜನ ಮನದಲ್ಲಿ ನಡೆಯುವ ನಾನಾ ವೇಷ ರೂಪಗಳು. ಪರಮಾತ್ಮನ ನಾಟಕದ ವೇಷ ಮತ್ತು ಚೇಷ್ಟೆಗಳೇ ಇವೆಲ್ಲವೂ ಆಗಿದ್ದಾವೆ. ಈ ಬಗೆಯಾಗಿ ಹುಡುಕಿಕೊಂಡು ಹೋಗುತ್ತಿರುವಂಥ ಜೀವವೇ ಈ ನಾಟಕದ ನಾಯಕ ಪಾತ್ರಧಾರಿಯಾಗಿದ್ದಾನೆ. ನಾಯಕನನ್ನು ಕೆರಳಿಸುವ ಮೋಹದೊಂದಿಗೆ ಆಸೆಗಳು ಮತ್ತು ರುಚಿಗಳೇ ಈ ನಾಟಕದ ನಾಯಕಿಯ ಪಾತ್ರಧಾರಿಯಾಗಿದೆ ಎಂದು ಮಾನ್ಯ ಡಿ.ವಿ.ಜಿಯವರು ಈ ಕಗ್ಗದಲ್ಲಿ ಬಹಳ ಸೂಕ್ಷ್ಮವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾರೆ. ಮನುಷ್ಯನ ಬದುಕಿನ ಜೀವನದ ಹಾದಿಯಲ್ಲಿ ನೂರಾರು ಆಸೆಗಳನ್ನು ಸೃಷ್ಟಿಸಿ ಆ ಆಸೆಗಳನ್ನು ಪಡೆಯಲು ಅಥವಾ ಈಡೇರಿಸಿಕೊಳ್ಳಲು ಮಾಡುವ ನೂರಾರು ಪ್ರಯತ್ನಗಳು. ಮೋಹದ ಪಾಶವನ್ನು ಬೀಸಿ ಎಳೆಯುತ್ತಿರುವ, ಸೆಳೆಯುತ್ತಿರುವ ವ್ಯಕ್ತಿಯೇ ನಾಟಕದ ಸೂತ್ರಧಾರನೇ ಪರಬ್ರಹ್ಮನಾಗಿದ್ದಾನೆ, ಅಂದರೆ ಆ ಭಗವಂತನೇ ಆಗಿದ್ದಾನೆ. ಜಗತ್ತಿನಲ್ಲಿ ಸತ್ಯ ಅಸತ್ಯಗಳ ನಡುವೆ ಭಗವಂತನು ತನ್ನ ಲೀಲಾವಳಿಯನ್ನು ಅನಾವರಣಗೊಳಿಸುತ್ತಾ ನಾನಾ ವೇಷಗಳನ್ನು ಧರಿಸಿ ಕುಣಿಸುತ್ತೀಹನು. ಅದರಂತೆ ಜಗತ್ತನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ. ತನಗೆ ಹೇಗೆ ಬೇಕೋ ಹಾಗೆ ಆತ ಭಗವಂತ ಸೃಷ್ಟಿ ಮಾಡಿಕೊಂಡಿದ್ದನ್ನು ನಾವಿಲ್ಲಿ ಕಾಣಬಹುದು. ಈ ಸೃಷ್ಟಿಯೊಳಗೆ ನಾವೆಲ್ಲ ಪಾತ್ರಧಾರಿಗಳು. ನನಗೂ ಒಂದು ಪಾತ್ರ ಸಿಕ್ಕಿದೆ, ನಿಮಗೂ ಒಂದು ಪಾತ್ರ ಸಿಕ್ಕಿದೆ. ಆ ಪಾತ್ರಗಳಿಗೆ ಸಿಕ್ಕಿರುವಂಥ ಭಿನ್ನ ಭಿನ್ನವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ, ಪರದಾಟಗಳನ್ನು ಮಾಡ್ತಾ ಇದ್ದೇವೆ. ಸಾಹಸದೊಂದಿಗೆ ಸಾಧನೆಯ ಪಥವನ್ನು ನಾವೆಲ್ಲರೂ ಹಿಡಿತಾ ಇದ್ದೇವೆ. ಜೀವನವೇ ಒಂದು ನಾಟಕ ರಂಗ ಅಂತ ಹೇಳ್ತಾರೆ. ಆದರೆ ಸಾಧನೆಯನ್ನು ಮಾಡುವಂಥ ಈ ಮನುಜ ಎಲ್ಲವೂ ತನ್ನಿಂದಲೇ ಎಂಬಂಥ ಅಹಂಕಾರಗಳ ಮುಖವಾಡದಿ ಮರೆಯುತ್ತಿದ್ದಾನೆ. ಇದನ್ನು ಸೂಕ್ಷ್ಮವಾಗಿ ನಾವಿಲ್ಲಿ ಗ್ರಹಿಸಿದರೆ ಅರ್ಥ ಆಗ್ತದೆ. ಬಂಧುಗಳೇ, ನಾಟಕದ ಸೂತ್ರಧಾರ ಅವನೇ ಪರಬ್ರಹ್ಮನಾಗಿದ್ದಾನೆ. ಪರಬ್ರಹ್ಮ ನಾಟಕದ ರಂಗಭೂಮಿಯಲ್ಲಿ ನಮ್ಮ ಅಹಂಕಾರಗಳು ದುರಹಂಕಾರಕ್ಕೆ ಎಡೆ ಮಾಡದೇ ಇರಲಿ. ದಕ್ಕಿರುವ ಪಾತ್ರವನ್ನು ನಿಷ್ಠೆಯಿಂದ ಪರಕಾಯ ಪ್ರವೇಶ ಮಾಡುವ ಮೂಲಕ ಆ ಪಾತ್ರಕ್ಕೆ ನಮಗೆ ಸಿಕ್ಕಿರುವಂಥ ಪಾತ್ರ ಅದು ಯಾವುದೇ ಇರಲಿ, ಹೇಗೇ ಇರಲಿ, ಅದಕ್ಕೆ ಜೀವವನ್ನು ತುಂಬುವ ಮೂಲಕ ಇರುವಷ್ಟು ದಿನ, ಕಳೆದಷ್ಟು ಕ್ಷಣ ಈ ಜಗಕ್ಕೆ ಭಾರವಾಗದೆ, ದುಷ್ಟನಾಗದೆ, ಮಾನವರಾಗಿ ಹುಟ್ಟಿ ಮಾನವನಾಗಿಯೇ ಬದುಕಿ ಜೀವನ ಮೌಲ್ಯವನ್ನು ಎತ್ತಿ ಹಿಡಿಯುವ ಮೂಲಕ ನಮ್ಮ ಪಾತ್ರವನ್ನು ಒಂದು 10 ಮಂದಿ ಮೆಚ್ಚಿ ಹೌದೌದು ಎನ್ನುವಂತಾದರೆ ಸಾಕು. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯ ತನಕ ಶುಭ ದಿನ. ನಮಸ್ಕಾರ. ಮನೆಯಲ್ಲೇ ಇರಿ, ಆರೋಗ್ಯಕರವಾಗಿರಿ.
ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ. ಕೊನೆಯಲ್ಲಿ ಒಂದು ಮಾತು, ಸ್ವಾಮಿ ವಿವೇಕಾನಂದರ ನುಡಿ ಇಂತಿದೆ: ಯಶಸ್ಸಿನ ಶೀತಲ ಬೆಳದಿಂಗಳು ಬೇಕಾಗಿದ್ದರೆ ಪ್ರಯತ್ನವೆಂಬ ಅಖಂಡ ಚಂದ್ರನನ್ನು ಸದಾ ಬೆಳಗಿಸುತ್ತಿರಬೇಕು. ಧನ್ಯವಾದಗಳು.